ಜನವರಿ 26ರ ಗಣರಾಜ್ಯೋತ್ಸವದಂದು ದೆಹಲಿಯ ರಾಜ್ಪಥ್ನಲ್ಲಿ ನಡೆದ ಪರೇಡ್ನಲ್ಲಿ ಭಾಗವಹಿಸಿದ ಸಂತ ಫಿಲೋಮಿನಾ ಕಾಲೇಜಿನ ಪ್ರಥಮ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಸೀನಿಯರ್ ಕೆಡೆಟ್ ಅಂಡರ್ ಆಫೀಸರ್ ರಕ್ಷಾ ಅಂಚನ್ ಅವರು ದೆಹಲಿಯಿಂದ ಪುತ್ತೂರಿಗೆ ವಾಪಸ್ಸಾಗಿದ್ದಾರೆ. ಪರೇಡ್ನಲ್ಲಿ ಭಾಗವಹಿಸಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾದ ಏಕಮಾತ್ರ ವಿದ್ಯಾರ್ಥಿನಿ ರಕ್ಷಾ ಅಂಚನ್ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿಗೆ ಹೆಮ್ಮೆ ತಂದಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ರಕ್ಷಾ ಅಂಚನ್ ರಾಜ್ಪಥ್ ಪರೇಡ್ನಲ್ಲಿ ಆದ ಸುಂದರ ಅನುಭವಗಳನ್ನು ಕಹಳೆ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ. ಆದ್ಮೇಲೆ ಇಲ್ಲಿ ಫಿಲೋಮಿನಾದಲ್ಲಿ NCC ತುಂಬಾ ಒಂದು ಫೇಮಸ್ ಆಗಿರೋದ್ರಿಂದ ನನಗೆ ಡಿಸಿಪ್ಲಿನ್ ತುಂಬಾ ಇಷ್ಟ ಆಯಿತು NCC ಇಂದ. ಅದಕ್ಕೆ ನಾನು ಫಿಲೋಮಿನಾ ಜಾಯ್ನ್ ಆದೆ. ಇಲ್ಲಿ ಎಲ್ಲರದ್ದು ಸಪೋರ್ಟ್ ಇಂದ NCC ಅಲ್ಲಿ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಯಿತು. ಲಾಸ್ಟ್ ಇಯರ್ 5 ಕ್ಯಾಂಪ್ಸ್ ಮಾಡಿದೆ. ಈ ಸರ್ತಿ RDC ಕಂಪ್ಲೀಟ್ ಮಾಡಿದ್ದೀನಿ. RDC ಅಲ್ಲಿ PM ರ್ಯಾಲಿ, ರಾಜ್ಪಥ್, ಆಮೇಲೆ DG ಅಕಮಡೇಷನ್ ಮತ್ತೆ CM ಕಮೆಂಡೇಶನ್ ಸಿಕ್ಕಿದೆ. ಇದಕ್ಕೆ ಸಪೋರ್ಟ್ ಮಾಡಿದ ನಮ್ಮ ಕರೆಸ್ಪಾಂಡೆಂಟ್, NCC ಸ್ಟಾಫ್ಸ್ ಅಂಡ್ ಆಲ್ಸೋ ಜಾನ್ಸನ್ ಸರ್ ಒಳ್ಳೆ ಟ್ರೈನಿಂಗ್ ಇಂದ ಇಷ್ಟೆಲ್ಲ ಅಚೀವ್ ಮಾಡ್ಲಿಕ್ಕೆ ಆಯಿತು. ಫಸ್ಟ್ ಟೈಮ್ RDC ಅಟೆಂಡ್ ಮಾಡಿ, ಲಾಸ್ಟ್ ಇಯರ್ RDC ಅಟೆಂಡ್ ಮಾಡಬೇಕು ಅಂತಿತ್ತು, ಆದರೆ ಸ್ಪೋರ್ಟ್ಸ್ ಅಲ್ಲಿ ಸಹ ಇದ್ದೆ. ಲಾಸ್ಟ್ ಟೈಮ್ ನ್ಯಾಷನಲ್ಸ್ ಮಾಡಿದ್ದೆ ಸ್ಪೋರ್ಟ್ಸ್ ಅಲ್ಲಿ, ಸೊ RDCಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗೆ ಈ ಸಲ ನಾವು RDC ಟ್ರೈ ಮಾಡಿದ್ದೆವು, ಬಟ್ ಕೋವಿಡ್ ಪ್ರೋಟೋಕಾಲ್ಸ್ ಇಂದ RDC ಮಾಡಲ್ಲ ಅಂತಿತ್ತು. ಆಮೇಲೆ ಸೆಲೆಕ್ಷನ್ ಪ್ರೊಸೆಸ್ ತುಂಬ ಕಷ್ಟ ಆಯಿತು. ನಮ್ಮದು ಬೆಟಾಲಿಯನಲ್ಲಿ ಸ್ಟಾರ್ಟಿಂಗ್ ಸೆಲೆಕ್ಷನ್ ಆಯಿತು. ಅದಾದಮೇಲೆ ಬ್ಯಾಂಗ್ಳೂರಿಗೆ ಹೋಗಿ ಟೋಟಲ್ 117 ಕ್ಯಾಡೆಟ್ಸ್ ಇದ್ದರು. 117 ಕ್ಯಾಡೆಟ್ಸಲ್ಲಿ ಫಸ್ಟ್ ಲೆವೆಲ್ ಸೆಲೆಕ್ಷನ್ ಆಗಿ ಟೋಟಲ್ 48 ಕ್ಯಾಡೆಟ್ಸ್ ಆದರು. 48ಇಂದ ಎಗೇನ್ ಸೆಲೆಕ್ಷನ್ ಆಗಿ ಟೋಟಲ್ ಫೈನಲ್ ಆಗಿ 26 ಕ್ಯಾಡೆಟ್ಸ್ ಮಾಡಿದ್ರು. 26ಅಲ್ಲಿ 10 ಕ್ಯಾಡೆಟ್ಸ್ SWs ಹುಡುಗಿಯರು, ಆಮೇಲೆ ಉಳಿದ 16 ಕ್ಯಾಡೆಟ್ಸ್ ಬಾಯ್ಸ್ ಇದ್ದರು. ಅದರಲ್ಲಿ 2 ಫ್ರಮ್ ಗೋವಾ ಆ್ಯಂಡ್ 24 ಫ್ರಮ್ ಕರ್ನಾಟಕ. ಒಂದೇ ದಕ್ಷಿಣ ಕನ್ನಡದಿಂದ ಇದ್ದದ್ದು. ಅಲ್ಲಿ ಹೋದಾದ್ಮೇಲೆ ತುಂಬ ಕೋವಿಡ್ ಪ್ರೋಟೋಕಾಲ್ಸ್ ಮೇಂಟೈನ್ ಮಾಡಲಿಕ್ಕಿತ್ತು. ಸ್ಟಾರ್ಟಿಂಗ್ ಡೆಲ್ಲಿಗೆ ಹೋದಾದ್ಮೇಲೆ 14 ಡೇಸ್ ಆಫ್ ಕ್ವಾರಂಟೈನ್ ಇತ್ತು. ಕ್ವಾರಂಟೈನಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಡೈಲಿ ಮಾಡ್ತಾಯಿದ್ರು. ಪ್ರತಿ ಸಲ ಎನ್ಶೋರ್ ಮಾಡ್ತಾಯಿದ್ರು ನಾವು ಮಾಸ್ಕ್ ಹಾಕ್ತಿದ್ದೀವಾ, ನಮ್ಮದು ಹೆಲ್ತ್ ಚೆಕಪ್ಪಲ್ಲಿ ಕರೆಕ್ಟ್ ಮಾಡ್ತಾಯಿದ್ರು, ಸಿಕ್ ರಿಪೋರ್ಟ್ ಇದೆಯಾ ನೋಡ್ತಾ ಇದ್ರು. ಆಮೇಲೆ ಸ್ಯಾನಿಟೈಸರ್ಸ್ ಎಲ್ಲ ಎಲ್ಲಿ ಹೋದರೂ ನಾವು ಆವಾಗಲೇ ಯೂಸ್ ಮಾಡಬೇಕಿತ್ತು. ಅದಾದಮೇಲೆ 14 ಡೇಸ್ ಆದಮೇಲೆ ಎಗೇನ್ ಕೋವಿಡ್ ಟೆಸ್ಟ್ ಇತ್ತು. ಟೋಟಲ್ ಆಗಿ ನಮಗೆ ಬ್ಯಾಂಗ್ಳೂರಿಂದ ಇಲ್ಲಿ ತನಕ ಒಂದು 5 to 6 ಟೈಮ್ಸ್ ಕೋವಿಡ್ ಟೆಸ್ಟ್ ಆಗಿದೆ. ತುಂಬ ಪ್ರೋಟೋಕಾಲ್ಸ್ ಮತ್ತು ಮೆಷರ್ಸ್ ತಗೊಳ್ತಾ ಇದ್ರು. ಆಮೇಲೆ ಅಲ್ಲಿ ಹೋದಾದ್ಮೇಲೆ ಎಗೇನ್ 26th ಮೇನ್ ರಿಪಬ್ಲಿಕ್ ಡೇ ಪರೇಡಿಗೆ ಸೆಲೆಕ್ಷನ್ ಮಾಡಿದ್ರು. ಅದರಲ್ಲಿ ಫ್ರಮ್ ಹೋಲ್ ಓವರ್ ಡಿಫ್ರೆಂಟ್ ಸ್ಟೇಟ್ಸಿಂದ ಟೋಟಲ್ ಎಂಟೈರ್ ನಮ್ಮದು ಡೈರೆಕ್ಟರೇಟ್ಸಿಂದ 100 ಮೆಂಬರ್ಸ್ ಥರ ಒಂದೊಂದು ಕಂಟಿಜೆಂಟ್ ಫಾರ್ SDs ಮತ್ತು SWs ಮಾಡಿದರು. ಅದರಲ್ಲಿ ರಾಜ್ಪಥಲ್ಲಿ ಒಂದು ವಾಕ್ ಮಾಡೋದು ಎಲ್ಲರಿಗೂ ಒಂದು ಪ್ರೌಡ್ ಮೂಮೆಂಟ್, ಸೆಲ್ಫ್ ಪ್ರೌಡ್ ಆಗುತ್ತೆ, ವರ್ತ್ ಇಟ್. ಸೊ ಅದಾದಮೇಲೆ ನಮಗೆ ಬ್ಯಾಂಗ್ಳೂರಿಗೆ ಬಂದಾದ್ಮೇಲೆ 10 ಡೇಸ್ ಡಿ ಕಿಟಿಂಗ್ ಕ್ಯಾಂಪ್ ಇತ್ತು. ಅದರಲ್ಲಿ ನಮಗೆ ಗವರ್ನರ್ ವಿಸಿಟ್, CM ವಿಸಿಟ್ ಅದೆಲ್ಲ ಇತ್ತು. ಮತ್ತು ನಾವು ಡೆಲ್ಲಿಯಲ್ಲಿ ಇರಬೇಕಾದ್ರೆ PM ವಿಸಿಟ್ ಕೂಡ ಇತ್ತು. PM ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ವಿ.